ಸಂತ ಯೋವಾನ್ನರು ಬರೆದ ಸುವಾರ್ತೆಯಿಂದ ವಾಚನ. ಅಧ್ಯಾಯ 13 ಶ್ಲೋಕ 35. ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವರು. ಆತ್ಮೀಯರೇ, ದೇವರ ಪ್ರೀತಿ ನಮ್ಮಲ್ಲಿ ಹರಿದಾಗ ನಮ್ಮ ಕಷ್ಟ, ನಷ್ಟ, ಸಂಕಷ್ಟದಲ್ಲೂ ನಮ್ಮ ಆಂತರಿಕ ಸಂತೋಷವನ್ನು ಕಾಯ್ದುಕೊಳ್ಳಲು ಸಾಧ್ಯ ಎಂಬುದನ್ನು ಈ ಗೀತೆಯೊಂದಿಗೆ ಧ್ಯಾನಿಸೋಣ.
ಕೊರಿಂಥಿಯರಿಗೆ ಬರೆದ 2ನೇ ಪತ್ರದಿಂದ ವಾಚನ. ಅಧ್ಯಾಯ 1 ಶ್ಲೋಕ 22. ದೇವರು ನಮ್ಮ ಮೇಲೆ ತಮ್ಮ ಮುದ್ರೆಯನ್ನೊತ್ತಿ ನಮ್ಮ ಅಂತರಂಗದಲ್ಲಿ ಪವಿತ್ರಾತ್ಮರನ್ನು ಖಾತರಿಯಾಗಿ ಇರಿಸಿದ್ದಾರೆ. ಪವಿತ್ರಾತ್ಮರೇ ಇಳಿದು ಬನ್ನಿರಿ, ನಿಮ್ಮ ಸ್ಪರ್ಶದಿಂದ ನಮ್ಮನ್ನು ಅಭ್ಯಂಗಿಸಿರಿ. ಪವಿತ್ರಾತ್ಮರೇ ನಮ್ಮನ್ನು ಅಭ್ಯಂಗಿಸಿರಿ.
ನೆಮ್ಮದಿ ನಾವಾಗಲು ಸತ್ಕಾರ್ಯದಿ ಸದಾ ನಿರತರಾಗಲು ನೀವಿತ್ತ ವರಗಳ ನಾವು ಹಂಚಲು ನಿಮ್ಮ ಸ್ಪರ್ಶದಿಂದ ಅಭ್ಯಂಗಿಸಿ ಆತ್ಮರೇ ಅಭ್ಯಂಗಿಸಿರಿ ಆತ್ಮರೇ ಅಭ್ಯಂಗಿಸಿರಿ ಪವಿತ್ರ ಆತ್ಮರೇ ನಮ್ಮ ಆನಂದವೇ ನೀವು ನಮ್ಮ ಆರೋಗ್ಯ ಭಾಗ್ಯವೇ ನೀಡ ಬನ್ನಿ ಶಾಂತಿ ಸಮಾಧಾನ ನೊಂದ ಈ ಬಾಳಿಗೆ ಸದಾ ಸಾಂತ್ವನ ಸದಾ ಸಾಂತ್ವನ. ವಿಮೋಚನಾ ಕಾಂಡ ಅಧ್ಯಾಯ 23 ಶ್ಲೋಕ 25. ನಿಮ್ಮ ದೇವರಾದ ಕರ್ತನೊಬ್ಬನನ್ನೇ ಆರಾಧಿಸಿದರೆ ಆತನು ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸುವನು, ನಿಮ್ಮಲ್ಲಿ ಯಾವ ರೋಗ ಉಂಟಾಗದಂತೆ ಮಾಡುವನು. ಅರಸುತ್ತ ಬಂದೆವು ದರುಶನ, ಕರುಣಿಸುವರಗಳ ಸಿಂಚನ, ಕರ್ತರೆ ನೀಡಿ ಶಾಂತಿಯ ವರದಾನ, ನೊಂದ ಬಾಳಿಗೆ ಸದಾ ಸಾಂತ್ವನ. ಅರಸುತ್ತ ಬಂದೆವು ದರುಶನ. ನಾವಿಂದು ನಿಮ್ಮ ಸನ್ನಿಧಿಗೆ ನಿರ್ಮಲ ಮನದಿಂದ ನಿಮ್ಮಯ ಬಲಿ ಪೂಜೆಗೆ ಬೆಳಗಿ ಆರತಿ ಪ್ರಭು ನಿಮಗೆ ಹರಸೆಂದು ಬೇಡ್ವೆವು ಸದಯ ಮಗೆ. ಅರಸುತ್ತ ಬಂದೆವು ದರುಶನ. ನಮ್ಮ ಪಾಪವೆಲ್ಲ ದೇವನಿ ಕ್ಷಮಿಸು, ದೀನರು ನಾವು ನಮ್ಮ ಆದರಿಸು, ಸಂತೋಷದಿ ನಿಮ್ಮ ಹಿಂಬಾಲಿಸಲು, ಪ್ರೀತಿ ಸೇವೆಯಿಂದ ನಿಮ್ಮ ಬಿಂಬಿಸಲು. ಅರಸುತ್ತ ಬಂದೆವು ದರುಶನ, ಕರುಣಿಸುವರಗಳ ಸಿಂಚನ, ಕರ್ತರೆ ನೀಡಿ ಶಾಂತಿಯ ವರದಾನ.
ಸದಾ ಸಾಂತ್ವನ. ಅರಸುತ್ತ ಬಂದೆವು ದರುಶನ, ಕರುಣಿಸುವರಗಳ ಸಿಂಚನ, ಕರ್ತನೇ ಶಕ್ತಿಯ ವರದಾನ, ನನ್ನ ಬಾಳಿಗೆ ಸದಾ ಸಾಂತ್ವನ. ಅರಸುತ್ತ ಬಂದೆವು ದರುಶನ. ಮತ್ತಾಯ ಅಧ್ಯಾಯ 4 ಶ್ಲೋಕ 4. ಮಾನವನು ಜೀವಿಸುವುದು ಆಹಾರದಿಂದ ಮಾತ್ರವಲ್ಲ, ದೇವರಾಡುವ ಪ್ರತಿಯೊಂದು ನುಡಿಯಿಂದ. ದೇವವಾಕ್ಯವ ಆಲಿಪೆ, ಮನದಿನ ಸದಾ ಧ್ಯಾನಿಪೆ, ನಡೆ ನುಡಿಯಲ್ಲಿ ಪಾಲಿಪೆ, ನಿತ್ಯ ರಕ್ಷಣೆಯನು ನಾ ಪಡೆವೆ. ದೇವವಾಕ್ಯವ ಆಲಿಪೆ, ಮನದಿನ ಸದಾ ಧ್ಯಾನಿಪೆ, ನಡೆ ನುಡಿಯಲ್ಲಿ ಪಾಲಿಪೆ, ನಿತ್ಯ ರಕ್ಷಣೆಯನು ನಾ ಪಡೆವೆ. ದೇವವಾಕ್ಯವ ಆಲಿಪೆ, ಮನದಿನ ಸದಾ ಧ್ಯಾನಿಪೆ. ದೇವವಾಕ್ಯವ ಓದುವೆ, ನನ್ನ ಬಾಳ ಗುರಿಯ ತಿಳಿಯುವೆ. ದೇವಯೋಜನೆ ಅರಿಯುವೆ, ಎನ್ನ ಬಾಳು ಸಫಲಗೊಳಿಸುವೆ. ದೇವವಾಕ್ಯವ ಆಲಿಪೆ, ಮನದಿನ ಸದಾ ಧ್ಯಾನಿಪೆ, ನಡೆ ನುಡಿಯಲ್ಲಿ ಪಾಲಿಪೆ, ನಿತ್ಯ ರಕ್ಷಣೆಯನು ನಾ ಪಡೆವೆ. ದೇವವಾಕ್ಯವ ಆಲಿಪೆ, ಮನದಿನ ಸದಾ ಧ್ಯಾನಿಪೆ. ರೂಪಾಂತರಿಸುವುದು ಜೀವನ, ನೆರವೇರಲು ಉದ್ದೇಶ ಕರ್ತನ, ಬೆಳೆಯಲು ಆಧ್ಯಾತ್ಮಿಕ ಜೀವನ, ಆಗುವುದಾಗ ಬಾಳು ಪಾವನ. ದೇವವಾಕ್ಯವ ಆಲಿಪೆ, ಮನದಿನ ಸದಾ ಧ್ಯಾನಿಪೆ, ನಡೆ ನುಡಿಯಲ್ಲಿ ಪಾಲಿಪೆ, ನಿತ್ಯ ರಕ್ಷಣೆಯನು ನಾ ಪಡೆವೆ. ದೇವವಾಕ್ಯವ ಆಲಿಪೆ, ಮನದಿನ ಸದಾ ಧ್ಯಾನಿಪೆ. ಬಾಳಲಿ ದೇವವಾಕ್ಯ ತುಂಬಲು, ಕ್ರಿಸ್ತರಂತೆ ನಾನಾಗಲು, ಕರ್ತರಲ್ಲಿ ನಾ ನೆಲೆಸುವೆ, ಬಾಳು ಸಾರ್ಥಕ
ಕೀರ್ತನೆ, ಹಾಡು, ಭಕ್ತಿಗೀತೆ ಇವುಗಳಿಂದ ನಿಮ್ಮ ಭಾವಗಳನ್ನು ಪರಸ್ಪರ ವ್ಯಕ್ತಪಡಿಸಿರಿ. ಹೃದಯಾಂತರಾಳದಿಂದ ಹಾಡಿ ಪ್ರಭುವಿಗೆ ಸ್ತುತಿ ಸಲ್ಲಿಸಿರಿ. ಎಫೇಸಿಯರಿಗೆ ಬರೆದ ಪತ್ರ, ಅಧ್ಯಾಯ 5, ಶ್ಲೋಕ 19. ಸಂತೋಷದಲ್ಲಿ ನಾವು ಕುಣಿವ, ಎದೆ ತುಂಬಿ ಹಾಡುತ್ತಲ್ಲಿ ಸ್ತುತಿಸುವ, ಕರ್ತರ ಮಹಿಮೆಯನ್ನು ಕೊಂಡಾಡುವ, ಅಚಲ ವಿಶ್ವಾಸದಿಂದ ಶರಣಾಗುವ. ಸಂತೋಷದಲ್ಲಿ ನಾವು ಕುಣಿವ, ಎದೆ ತುಂಬಿ ಹಾಡುತ್ತಲ್ಲಿ ಸ್ತುತಿಸುವ, ಕರ್ತರ ಮಹಿಮೆಯನ್ನು ಕೊಂಡಾಡುವ, ಅಚಲ ವಿಶ್ವಾಸದಿಂದ ಶರಣಾಗುವ. ಸಂತೋಷದಲ್ಲಿ ನಾವು ಕುಣಿವ. ಬರೆದಿಹರು ನಮ್ಮೆಸರ ಕೈಯಲ್ಲಿ, ಬಲ್ಲರವರು ನಮ್ಮನ್ನು ಪ್ರೀತಿಯಲಿ. ಬರೆದಿಹರು ನಮ್ಮೆಸರ ಕೈಯಲ್ಲಿ, ಬಲ್ಲರವರು ನಮ್ಮನ್ನು ಪ್ರೀತಿಯಲಿ. ಜೀವಿಸಲು ನಾವು ಸದಾ ಕರ್ತರಲ್ಲಿ, ಪಡೆಯುವೆವು ಸುಖ ಶಾಂತಿ ಬಾಳಿನಲ್ಲಿ. ನಡೆ ನುಡಿಯಲ್ಲಿ ನಾವು ಸದಾ ದೇವರೊಡನೆ ನಾವು ಸಹಕರಿಸುತ್ತಾ, ನಮ್ಮ ನಡೆ ನುಡಿಯಲ್ಲಿ ನಾವು ಸದಾ ದೇವರೊಡನೆ ನಾವು ಸಹಕರಿಸುತ್ತಾ, ನಮ್ಮಲ್ಲಿ ಕ್ರಿಸ್ತರು ಬೆಳೆಯುತ್ತಿರಲು ಬಾಳಿನಲ್ಲಿ ಅವರಂತೆ ನಾವಾಗುವೆವು. ಸ್ತುತಿಸಲು ಕರ್ತರನ್ನು ನಾವು ನಿತ್ಯ, ಆಗುವುದು ಭಯದ ಕತ್ತಲೆ ಅಂತ್ಯ. ಸ್ತುತಿಸಲು ಕರ್ತರನ್ನು ನಾವು ನಿತ್ಯ, ಆಗುವುದು ಭಯದ ಕತ್ತಲೆ ಅಂತ್ಯ. ಪಡೆದು ನಾವು ಬಂಧನದಿಂದ ಮುಕ್ತಿ, ಕಾಣುವೆವು ಕರ್ತರ ದಿವ್ಯ ಶಕ್ತಿ. ಸಂತೋಷದಲ್ಲಿ ನಾವು ಕುಣಿವ, ಎದೆ ತುಂಬಿ ಹಾಡುತ್ತಲ್ಲಿ ಸ್ತುತಿಸುವ, ಕರ್ತರ ಮಹಿಮೆಯನ್ನು ಕೊಂಡಾಡುವ, ಅಚಲ ವಿಶ್ವಾಸದಿಂದ ಶರಣಾಗುವ. ಸಂತೋಷದಲ್ಲಿ ನಾವು ಕುಣಿವ, ಎದೆ ತುಂಬಿ ಹಾಡುತ್ತಲ್ಲಿ ಸ್ತುತಿಸುವ, ಕರ್ತರ ಮಹಿಮೆಯನ್ನು ಕೊಂಡಾಡುವ, ಅಚಲ ವಿಶ್ವಾಸದಿಂದ ಶರಣಾಗುವ. ಕೀರ್ತನೆ 61,
ಶ್ಲೋಕ 7-8. ನನ್ನ ರಕ್ಷಣೆಗೂ ಮಾನಕ್ಕೂ ದೇವರೇ ಆಧಾರ. ದೇವರೇ ನನಗೆ ಬಲವಾದ ಆಶ್ರಯ. ಜನರೇ, ಯಾವಾಗಲೂ ಆತನನ್ನೇ ನಂಬಿ ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ. ದೇವರೇ ನಮ್ಮ ಆಶ್ರಯ. ಶರೀರ ನನಗಾಗಿ ನೀಡುವೆ, ನನ್ನಯ ಹಸಿವನ್ನು ನಿತ್ಯವೂ ನೀಗುವೆ. ಬಳಲಿದ ಬಾಳಿಗೆ ಹೊಸ ಬಲ ಕೊಡುವೆ, ನಿತ್ಯ ಜೀವನ ನನಗೆ ದಯಪಾಲಿಸುವೆ. ಆಶ್ರಯ ನೀ ನನ್ನ ಬಾಳಿಗೆ, ನನ್ನ ಪ್ರಿಯ ಯೇಸುವೇ. ಸುಖ ದುಃಖದಿ ನೀ ನನ್ನ ಜೊತೆಗಿರುವೆ, ಸಂತೋಷದಿ ನಾ ಸದಾ ಬಾಳುವೆ. ನಡೆಯುವ ದಾರಿಯ ಅರಿವನ್ನು ನೀಡುವೆ, ಬಳಲಿಕೆ ನೀಗಿಸಿ ಶಕ್ತಿಯ ಕೊಡುವೆ. ನಡೆಯುವ ದಾರಿಯ ಅರಿವನ್ನು ನೀಡುವೆ, ಬಳಲಿಕೆ ನೀಗಿಸಿ ಶಕ್ತಿಯ ಕೊಡುವೆ. ಕೈ ಹಿಡಿದು ನಡೆಸೆನ್ನ ಎಂದೆಂದೂ ಮುಂದೆ, ಸಾರ್ಥಕ ಬಾಳಿಗೆ ಬೇಕೆನಗದೊಂದೆ. ಆಶ್ರಯ ನೀ ನನ್ನ ಬಾಳಿಗೆ, ನನ್ನ ಪ್ರಿಯ ಯೇಸುವೇ. ಸುಖ ದುಃಖದಿ ನೀ ನನ್ನ ಜೊತೆಗಿರುವೆ, ಸಂತೋಷದಿ ನಾ ಸದಾ ಬಾಳುವೆ. ನೋನಲಿವಲಿ ನನ್ನ ಜೊತೆಯಾಗಿರು, ಅಶಕ್ತ ಬಾಳಿಗೆ ನೀ ಆಧಾರವಾಗಿರು. ನೋನಲಿವಲಿ ನನ್ನ ಜೊತೆ
ಯೋವಾನ್ನ ಅಧ್ಯಾಯ 7 ಶ್ಲೋಕ 37. ಬಾಯಾರಿದವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನಲ್ಲಿ ವಿಶ್ವಾಸವಿಡುವವನ ಹೃದಯದಿಂದ ಜೀವಜಲವು ಹೊನಲು ಹೊನಲಾಗಿ ಹರಿಯುವುದು. ಬಳಿಕ ಯೇಸು ಸ್ವಾಮಿ ಜನರನ್ನು ಕಂಡು ಹೀಗೆಂದರು, ನಾನೇ ಜಗಜ್ಯೋತಿ.
ನನ್ನನ್ನು ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯುವುದಿಲ್ಲ, ಜೀವದಾಯಕ ಜ್ಯೋತಿ ಅವನಲ್ಲಿರುತ್ತದೆ. ಯೋವಾನ್ನನು ಬರೆದ ಸುವಾರ್ತೆ ಅಧ್ಯಾಯ 8 ಶ್ಲೋಕ 12. ನಿಮ್ಮ ಬೆಳಕ ಯೇಸುವೆ ಹರಿಸಿರಿ, ನಮ್ಮ ಭಯದ ಕತ್ತಲೆ ಓಡಿಸಿರಿ. ಕೈ ಹಿಡಿದು ನಮ್ಮನ್ನು ಮುನ್ನಡೆಸಿರಿ, ನಿಮ್ಮ ಸ್ಪರ್ಶದಿ ನಮ್ಮನ್ನು ಹರಸಿರಿ. ಪ್ರಭುವೇ ನಮ್ಮನ್ನು ಹರಸಿರಿ, ಪ್ರಭುವೇ ನಮ್ಮನ್ನು ಹರಸಿರಿ. ಪ್ರೀತಿ ಸ್ನೇಹದಿಂದ ನಾವು ಬಾಳಲು, ಕರುಣೆಯಿಂದ ಸೇವೆ ಮಾಡಲು, ನೀತಿಯ ಪಥದಲ್ಲಿ ಸದಾ ಸಾಗಲು ಹರಸಿರಿ ನಮ್ಮನ್ನು ಓ ಯೇಸುವೇ. ನಿಮ್ಮ ಬೆಳಕ ಯೇಸುವೆ ಹರಿಸಿರಿ, ನಮ್ಮ ಭಯದ ಕತ್ತಲೆ ಓಡಿಸಿರಿ. ಕೈ ಹಿಡಿದು ನಮ್ಮನ್ನು ಮುನ್ನಡೆಸಿರಿ, ನಿಮ್ಮ ಸ್ಪರ್ಶದಿ ನಮ್ಮನ್ನು ಹರಸಿರಿ. ಪ್ರಭುವೇ ನಮ್ಮನ್ನು ಹರಸಿರಿ, ಪ್ರಭುವೇ ನಮ್ಮನ್ನು ಹರಸಿರಿ. ಒಳ್ಳೆ ಮೇಷ ಪಾಲಕರು ನೀವು, ಕೊಡುವಿರಿ ಮಂದೆಗೆ ಹಸಿರು ಮೇವು. ನಿಮ್ಮ ಜೊತೆಯಲ್ಲಿ ಸದಾ ಸಾಗಲು ಕರುಣಿಸು ನಮ್ಮನ್ನು ಓ ಯೇಸುವೇ. ನಿಮ್ಮ ಬೆಳಕ ಯೇಸುವೆ ಹರಿಸಿರಿ, ನಮ್ಮ ಭಯದ ಕತ್ತಲೆ ಓಡಿಸಿರಿ. ಕೈ ಹಿಡಿದು ನಮ್ಮನ್ನು ಮುನ್ನಡೆಸಿರಿ, ನಿಮ್ಮ ಸ್ಪರ್ಶದಿ ನಮ್ಮನ್ನು ಹರಸಿರಿ. ಪ್ರಭುವೇ ನಮ್ಮನ್ನು ಹರಸಿರಿ, ಪ್ರಭುವೇ ನಮ್ಮನ್ನು ಹರಸಿರಿ. ಹೊಸ ಸೃಷ್ಟಿಯಾಗಿ ನಾವು ಬಾಳಲು, ಸತ್ಕಾರ್ಯವನ್ನು ನಾವು ಮಾಡಲು, ನಮ್ಮ ಶಿಲುಬೆ ಹೊತ್ತು ಸದಾ ಸಾಗಲು ಆಧಾರ ನೀಡು ಓ ಯೇಸುವೇ. ನಿಮ್ಮ ಬೆಳಕ ಯೇಸುವೆ
ಸ್ಪರ್ಶದಿ ನಮ್ಮನು ಹರಸಿರಿ ಪ್ರಭುವೇ, ನಮ್ಮನು ಹರಸಿರಿ ಪ್ರಭುವೇ, ನಮ್ಮನು ಹರಸಿರಿ. ಯೋವಾನ್ನ ಬರೆದ ಸುವಾರ್ತೆ ಅಧ್ಯಾಯ 6 ಶ್ಲೋಕ 51. ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ. ಈ ರೊಟ್ಟಿಯನ್ನು ತಿಂದವನು ಚಿರಕಾಲ ಬಾಳುತ್ತಾನೆ. ಕರೆದಿರಿ ನಮ್ಮನ್ನು ಓ ಯೇಸುವೇ, ನಿಮ್ಮ ದಿವ್ಯ ಭೋಜನಕ್ಕೆ.
ಹೊಸೇಯ ಪ್ರವಾದಿಯ ಗ್ರಂಥದಿಂದ ವಾಚನ. ಅಧ್ಯಾಯ 6 ಶ್ಲೋಕ 6. ನನಗೆ ಯಜ್ಞ ಬೇಡ, ನನಗೆ ಕರುಣೆಯೇ ಬೇಕು. ಹೋಮಗಳಿಗಿಂತ ನನಗೆ ದೇವರ ಜ್ಞಾನವೇ ಇಷ್ಟ. ಜೊತೆಗೂಡಿ ತಂದೆವು ಕಾಣಿಕೆ ಸ್ವೀಕರಿಸೋ ಪಿತನೇ. ಅನುದಿನ ನೀನಿತ್ತ ಉದಾರ ಕೊಡುಗೆಯ ಅರ್ಪಿಪೆವು ನಾವಿಂದು. ಸ್ವೀಕರಿಸೋ ಪಿತನೇ. ರಸ ಅರ್ಪಿಪೆವು ನಿಮ್ಮ ಕರಗಳಲ್ಲಿ, ಕ್ರಿಸ್ತರ ಶರೀರವಾಗಿ ಮಾರ್ಪಡಿಸಿ ನೀಡೆ ಮಗೆ ಪಿತನೇ. ರೊಟ್ಟಿ ರಸ ಅರ್ಪಿಪೆವು ನಿಮ್ಮ ಕರಗಳಲ್ಲಿ, ಕ್ರಿಸ್ತರ ಶರೀರವಾಗಿ ಮಾರ್ಪಡಿಸಿ ನೀಡೆ ಮಗೆ ಪಿತನೇ. ಕರುಣಿಸಿ ಪ್ರತಿದಿನ ಭೋಜನ ಸಫಲಗೊಳಿಸುವಿರಿ ನಮ್ಮ ಜೀವನ. ಪ್ರಭು ನಿಮಗೆ ನಮನ. ದಯೆಯಿಂದ ಕರುಣಿಸಿ ಪ್ರತಿದಿನ ಭೋಜನ ಸಫಲಗೊಳಿಸುವಿರಿ ನಮ್ಮ ಜೀವನ. ಪ್ರಭು ನಿಮಗೆ ನಮನ. ಕುಟುಂಬ ಜೊತೆಗೂಡಿ ತಂದೆವು ಕಾಣಿಕೆ ಸ್ವೀಕರಿಸೋ ಪಿತನೇ. ಅನುದಿನ ನೀನಿತ್ತ ಉದಾರ ಕೊಡುಗೆಯ ಅರ್ಪಿಪೆವು ನಾವಿಂದು. ಸ್ವೀಕರಿಸೋ ಪಿತನೇ. ಸಂತ ಲೂಕರು ಬರೆದ ಸುವಾರ್ತೆ 1 ಶ್ಲೋಕ 38. ಆಗ ಮರಿಯಳು, ಇಗೋ ನಾನು ಕರ್ತರ ದಾಸಿ,
ನಿನ್ನ ಮಾತಿನಂತೆ ನನಗಾಗಲಿ ಎಂದಳು. ಸ್ವರ್ಗರಾಣಿ ನಮ್ಮ ಸಂತೋಷದ ತಾಯಿ, ನಿಮ್ಮ ಮಕ್ಕಳನ್ನು ಹರಸಿರಿ, ನಮಗಾಗಿ ಸದಾ ಪ್ರಾರ್ಥಿಸಿರಿ. ಜಯ 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 ಸ್ವರ್ಗರಾಣಿ ನಮ್ಮ ಸಂತೋಷದ ತಾಯಿ, ನಿಮ್ಮ ಮಕ್ಕಳನ್ನು ಹರಸಿರಿ, ನಮಗಾಗಿ ಸದಾ ಪ್ರಾರ್ಥಿಸಿರಿ. ವಿಶ್ವಾಸದ ಪಯಣದಲ್ಲಿ ಸಾಗಲು ನಾವು ನಿಮ್ಮ ಜೊತೆಯಲ್ಲಿ, ನಮ್ಮ ಭರವಸೆ ಬಲಗೊಳ್ಳಲಿ, ಬಾಳ ಪಯಣ ಸಫಲವಾಗಲಿ. ನಮ್ಮ ವಿಶ್ವಾಸದ ಪಯಣದಲ್ಲಿ ಸಾಗಲು ನಾವು ನಿಮ್ಮ ಜೊತೆಯಲ್ಲಿ, ಭರವಸೆ ಬಲಗೊಳ್ಳಲಿ, ಬಾಳ ಪಯಣ ಸಫಲವಾಗಲಿ. ಜಯ 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 ಸ್ವರ್ಗರಾಣಿ ನಮ್ಮ ಸಂತೋಷದ ತಾಯಿ, ನಿಮ್ಮ ಮಕ್ಕಳನ್ನು ಹರಸಿರಿ, ನಮಗಾಗಿ ಸದಾ ಪ್ರಾರ್ಥಿಸಿರಿ. ಪಾಪವಿಲ್ಲದೆಯೇ ನೀ ಜನಿಸಿ, ದೈವೇಚ್ಛೆಗೆ ನಿಮ್ಮನ್ನೇ ಸಮರ್ಪಿಸಿ, ದೇವವಾಕ್ಯ ಆಲಿಸಿ ಪಾಲಿಸಿ, ಧನ್ಯಳಾದೆ ಕ್ರಿಸ್ತರ ಹಿಂಬಾಲಿಸಿ. ಜನ್ಮ ಪಾಪವಿಲ್ಲದೆಯೇ ನೀ ಜನಿಸಿ, ದೈವೇಚ್ಛೆಗೆ ನಿಮ್ಮನ್ನೇ ಸಮರ್ಪಿಸಿ, ದೇವವಾಕ್ಯ ಆಲಿಸಿ ಪಾಲಿಸಿ, ಧನ್ಯಳಾದೆ ಕ್ರಿಸ್ತರ ಹಿಂಬಾಲಿಸಿ. ಜಯ 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 ಸ್ವರ್ಗರಾಣಿ ನಮ್ಮ ಸಂತೋಷದ ತಾಯಿ, ನಿಮ್ಮ ಮಕ್ಕಳನ್ನು ಹರಸಿರಿ, ನಮಗಾಗಿ ಸದಾ ಪ್ರಾರ್ಥಿಸಿರಿ. ಪ್ರಕಟಣೆ ಗ್ರಂಥ ಅಧ್ಯಾಯ 3 ಶ್ಲೋಕ 20. ಇದೋ ಬಾಗಿಲ ಬಳಿ ನಿಂತು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಸ್ವರವನ್ನು ಕೇಳಿಸಿಕೊಂಡು ಬಾಗಿಲನ್ನು ತೆರೆದರೆ ನಾನು ಮನೆಯೊಳಗೆ ಪ್ರವೇಶಿಸುತ್ತೇನೆ, ಅವನ ಸಂಗಡ ಊಟ ಮಾಡುತ್ತೇನೆ ಮತ್ತು ಅವನು ನನ್ನ ಸಂಗಡ ಊಟ ಮಾಡುತ್ತಾನೆ.
ಬಾಳಿಗೆನ್ನ ಯೇಸು ಬಂದೆ ಮನದಿಯನ್ನ ಶಕ್ತಿ ತಂದೆ ಬಾಳಿಗೆನ್ನ ಶಾಂತಿ ನೀಡಿ ಕಷ್ಟ ನಷ್ಟ ದೂರ ಮಾಡಿ ತಂದೆ ಎನಗೆ ಹೊಸ ಆಶಯ ಬಾಳಿಗೆನ್ನ ಯೇಸು ಬಂದೆ ಮನದಿಯನ್ನ ಶಕ್ತಿ ತಂದೆ ಬಾಳಿಗೆನ್ನ ಶಾಂತಿ ನೀಡಿ ಕಷ್ಟ ನಷ್ಟ ದೂರ ಮಾಡಿ ತಂದೆ ಎನಗೆ ಹೊಸ ಆಶಯ ಬಂದೆ ನಿನ್ನ ಬೆಂಬಲ ನಿನ್ನ ಪ್ರೀತಿಗೆ ಪ್ರಭು ನನ್ನ ಹಂಬಲ ನೀಡುತ್ತ ಬಂದೆ ನಿನ್ನ ಬೆಂಬಲ ನಿನ್ನ ಪ್ರೀತಿಗೆ ಪ್ರಭು ನನ್ನ ಹಂಬಲ ನಿನ್ನ ವಾಕ್ಯದಲ್ಲಿ ಕಂಡೇ ಬಲ ನಿನ್ನ ಸ್ಪರ್ಶದಿಂದ ಸುಖ ಸದಾ ಕಾಲ ಬಾಳಿಗೆನ್ನ ಯೇಸು ಬಂದೆ ಮನದಿಯನ್ನ ಶಕ್ತಿ ತಂದೆ ಬಾಳಿಗೆನ್ನ ಶಾಂತಿ ನೀಡಿ ಕಷ್ಟ ನಷ್ಟ ದೂರ ಮಾಡಿ ತಂದೆ ಎನಗೆ ಹೊಸ ಆಶಯ ನೀ ಬರುವೆಯನ್ನ ಹೃದಯದಿ ಪ್ರಭು ದೀನ ರೊಟ್ಟಿಯ ರೂಪದಿ ನೀ ಬರುವೆಯನ್ನ ಹೃದಯದಿ ಪ್ರಭು ದೀನ ರೊಟ್ಟಿಯ ರೂಪದಿ ನೀಡುತ್ತಲಿ ಆತ್ಮದ ಪೋಷಣೆ ನಿರಂತರ ಪಡೆಯುವೆ ನಾ ರಕ್ಷಣೆ ಬಾಳಿಗೆನ್ನ ಯೇಸು ಬಂದೆ ಮನದಿಯನ್ನ ಶಕ್ತಿ ತಂದೆ ಬಾಳಿಗೆನ್ನ ಶಾಂತಿ ನೀಡಿ ಕಷ್ಟ ನಷ್ಟ ದೂರ ಮಾಡಿ ತಂದೆ ಎನಗೆ ಹೊಸ ಆಶಯ ನಿನ್ನನ್ನು ನಾನು ಹಿಂಬಾಲಿಸಲು ನಿನ್ನ ದಿವ್ಯ ಸಂದೇಶನ ಸಾರಲು ನಿನ್ನನ್ನು ನಾನು ಹಿಂಬಾಲಿಸಲು ನಿನ್ನ ದಿವ್ಯ ಸಂದೇಶನ ಸಾರಲು ನನ್ನ ಶಿಲುಬೆ ಹೊತ್ತು ಸಾಗಲು ನಿನ್ನ ಹಾದಿಯಲ್ಲಿ ನಾ ನಡೆಯಲು ಬಾಳಿಗೆನ್ನ ಯೇಸು ಬಂದೆ ಮನದಿಯನ್ನ ಶಕ್ತಿ ತಂದೆ ಬಾಳಿಗೆನ್ನ ಶಾಂತಿ ನೀಡಿ
ಕಷ್ಟ ನಷ್ಟ ದೂರ ಮಾಡಿ ತಂದೆ ಎನಗೆ ಹೊಸ ಆಶಯ. ಬಾಳಿಗೆಲ್ಲ ಯೇಸು ಬಂದೆ ಮನದಿ ಎಲ್ಲ ಶಕ್ತಿ ತಂದೆ. ಬಾಳಿಗೆಲ್ಲ ಶಾಂತಿ ನೀಡಿ ಕಷ್ಟ ನಷ್ಟ ದೂರ ಮಾಡಿ ತಂದೆ ಎನಗೆ ಹೊಸ ಆಶಯ. ಪ್ರಕಟಣೆ ಗ್ರಂಥ ಅಧ್ಯಾಯ 5 ಶ್ಲೋಕ 11 ಮತ್ತು 12. ಆಗ ಸ್ವರ್ಗದಲ್ಲಿ ಒಂದು ಸಿಂಹಾಸನವಿರುವುದನ್ನು ಅದರಲ್ಲಿ ಒಬ್ಬರು ಆಸೀನರಾಗಿರುವುದನ್ನು ಕಂಡೆ. ಅವರ ಸಿಂಹಾಸನದ ಸುತ್ತಲೂ ನಿಂತಿದ್ದ ಬಹುಮಂದಿ ದೇವದೂತರ ಸ್ವರವನ್ನು ಕೇಳಿಕೊಂಡೆ. ಅವರೆಲ್ಲರೂ ಉಚ್ಚ ಕಂಠದಿಂದ, ವಧಿತ ಕುರಿಮರಿಯಾದಾತನು ಶಕ್ತಿಯನ್ನು, ಸಿರಿತನವನ್ನು, ಗೌರವವನ್ನು, ಘನಮಾನವನ್ನು, ಸ್ತುತಿಯನ್ನು, ಸುಜ್ಞಾನವನ್ನು ಹೊಂದಲು ಯೋಗ್ಯನು ಎಂದು ಹಾಡಿದರು. ಸಂಸ್ಕಾರಕ್ಕೆ ಶಿರಬಾಗಿ ನಮಿಸುತ್ತ ಎದೆ ತುಂಬಿ ಸ್ತುತಿಸುತ್ತ ಸಮರ್ಪಿಸಿ ನಮ್ಮನ್ನೇ ಆರಾಧನೆ. ಇಳಿದು ಬಂದ ಜೀವ ಕೊಡುವ ರೊಟ್ಟಿಯಾಗಿ ನಿತ್ಯ ನಮ್ಮನ್ನು ಪೋಷಿಸುವ ಪ್ರಭು ಯೇಸುವಿಗೆ ಆರಾಧನೆ. ತಪ್ಪಿ ದೂರ ಸಾಗಲು ಬಂದರು ಹುಡುಕಿ ನಮ್ಮನು ಯೇಸು ಕರುಣೆ ತೋರಿ ರಕ್ಷಿಸಿದ ದಿವ್ಯ ಯೇಸುವಿಗೆ ಆರಾಧನೆ.
ಸುರಿಸಿ ನಮ್ಮ ಪಾಪ ತೊಳೆದು ಮೃತ್ಯುವನ್ನೇ ಜಯಿಸಿದ ನಿತ್ಯ ಜೀವ ಕೊಟ್ಟ ಕ್ರಿಸ್ತರಿಗೆ ಆರಾಧನೆ 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 ಪರಮ ಪವಿತ್ರ ಸಂಸ್ಕಾರಕ್ಕೆ ಶಿರಬಾಗಿ ನಮಿಸುತ್ತ ಎದೆ ತುಂಬಿ ಸ್ತುತಿಸುತ್ತ ಸಮರ್ಪಿಸಿ ನಮ್ಮನ್ನೇ ಆರಾಧನೆ 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 ಪರಮ ಪವಿತ್ರ ಸಂಸ್ಕಾರಕ್ಕೆ ಶಿರವಾಗಿ ನಮಿಸುತ್ತ ಎದೆ ತುಂಬಿ ಸ್ತುತಿಸುತ್ತ ಸಮರ್ಪಿಸಿ ನಮ್ಮನ್ನೇ ಆರಾಧನೆ. ಕೊರಿಂಥಿಯರಿಗೆ ಬರೆದ ಮೊದಲ ಪತ್ರ ಅಧ್ಯಾಯ 15 ಶ್ಲೋಕ 55-56. ಸಾವಿಗೆ ಸೋಲಾಯಿತು, ಜಯವು ಸಂಪೂರ್ಣವಾಯಿತು. ಎಲೆ ಸಾವೆ ನಿನ್ನ ಜಯವೆಲ್ಲಿ? ಎಲೆ ಸಾವೆ ನಿನ್ನ ವಿಷಕೊಂಡಿಯಲ್ಲಿ? ಪಾಪವೇ ಸಾವಿನ ವಿಷಕೊಂಡಿ. ಆದರೆ ನಮ್ಮ ಪ್ರಭುವಾದ ಯೇಸುಕ್ರಿಸ್ತರ ಮುಖಾಂತರ ನಮಗೆ ಜಯವನ್ನು ದೊರಕಿಸಿಕೊಟ್ಟಿರುವ ದೇವರಿಗೆ ಸ್ತೋತ್ರ ಸಲ್ಲಲಿ.